ಹಲೋ, ನಮಸ್ತೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ತುಂಬ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನಿಮಗೆ ಗ್ರೇ ಹೇರ್ಸ್ ಇದೆ ಅಥವಾ ಬಿಳಿ ಕೂದಲಿದೆ, ವೈಟ್ ಹೇರ್ಸ್ ಇದೆ, ಅದನ್ನ ಕಲರ್ ಮಾಡಬೇಕು. ಆದರೆ ಕೆಮಿಕಲ್ ಇರುವಂಥ ಹೇರ್ ಡೈನ ಉಪಯೋಗ ಮಾಡೋದು ಬೇಡ. ಅಂದರೆ ಅದರಿಂದ ತುಂಬ ಪ್ರಾಬ್ಲಮ್ಸ್ ಇದೆ, ಅದು ನಿಮ್ಗೆ ಕೂಡ ಚೆನ್ನಾಗಿ ಗೊತ್ತು. ಅದರ ಬದಲಾಗಿ ನ್ಯಾಚುರಲ್ ಆಗಿರುವಂತಹ ರೆಡಿ ಟು ಯೂಸ್ ಏನಾದರೂ ಹೆನ್ನ ಪೇಸ್ಟು ಮದರಂಗಿ ಇದ್ದರೆ ಯಾವುದು ಬೆಸ್ಟ್ ಅಂತ ನೀವು ಹುಡುಕ್ತಾ ಇದ್ದರೆ, ನಾನು ಇವತ್ತೊಂದು ಅತ್ಯದ್ಭುತವಾಗಿರುವಂಥ ಪ್ರಾಡಕ್ಟನ್ನು ರೆಕಮೆಂಡ್ ಮಾಡ್ತೀನಿ. ತುಂಬ ಟೈಮಿಂದ ನಾನು ಇದನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ತುಂಬ ಸರಿ ನಾನು ವಿಡಿಯೋ ಮಾಡಿದ್ದೆ, ಮತ್ತೆ ತುಂಬ ಜನ ಕೇಳ್ತಾನೆ ಇರ್ತಾರೆ. ಇದು ನ್ಯಾಟ್ ಹ್ಯಾಬಿಟ್ ಅವ್ರದ್ದು ರೆಡಿ ಟು ಯೂಸ್ ಹೆನ್ನ ಪೇಸ್ಟ್ ಅಂತ. ಇದು ಪೌಡರ್ ಅಲ್ಲ, ಇದು ತುಂಬ ಅಂದರೆ ಪೇಸ್ಟ್ ಥರ ಬರುತ್ತೆ. ಅಂದರೆ ನಿಮಗೆ ಮದರಂಗಿ ಪುಡಿಯನ್ನು ತಗೊಂಬಂದು ಕಲಸಿಟ್ಟು ಅದನ್ನ ಹಾಕೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ, ಲಾಂಗ್ ಪ್ರೊಸೆಸ್ ಅನ್ನೋರು ಇದನ್ನ ಆರಾಮ್ಸೆ ಉಪಯೋಗ ಮಾಡ್ಬೋದು. ತುಂಬ ಜನ ಕೇಳ್ತಾರೆ, ಮೇಡಮ್ ಮದರಂಗಿ ಪೇಸ್ಟ್ ಎಲ್ಲ ಹಾಕೋದು ಹೌದು, ಆದರೆ ಅದರಿಂದ ತಲೆ ಕೂದಲು ಕಪ್ಪಾಗುತ್ತಾ, ಕೆಂಪಾಗುತ್ತಾ ಅಥವಾ ಬ್ರೌನ್ ಆಗುತ್ತಾ ಅಂತ ಎಲ್ಲದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಜನರಿಗೆ ಅಂದರೆ ಕಾಮನ್ ಆಗಿ ಏನು ಅಂತಂದರೆ ಬಿಳಿ ಕೂದಲು ಅನ್ನುವಂಥ ಸಮಸ್ಯೆ ಇದೆಯಲ್ವ, ಅದು ಎಲ್ರಿಗೂ ಇರುತ್ತೆ. ರೆಗ್ಯುಲರ್ ಆಗಿ ಎಲ್ರಿಗೂ ಆ ಪೇಷನ್ಸ್ ಇರಲ್ಲ. ಪಟ್ಟ ತಲೆ ಕೂದಲು ಬೆಳ್ಳಗಾಗಬೇಕು ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಕೆಮಿಕಲ್ ಇರುವಂಥ ಹೇರ್ ಡೈನ ಉಪಯೋಗ ಮಾಡ್ತೀವಿ. ನಾನು ನಿಮಗೆ ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಪೇಷನ್ಸ್ ಇಲ್ಲ, ಇಮ್ಮಿಡಿಯೇಟಾಗಿ ನಿಮಗೆ ಜೆಟ್ ಬ್ಲ್ಯಾಕ್ ಥರ ರಿಸಲ್ಟ್ ಬೇಕು ಅಂತಂದರೆ ದಯವಿಟ್ಟು ನೀವು ಇವಾಗ ಏನು ಉಪಯೋಗ ಮಾಡ್ತಿದ್ರೆ ಅದನ್ನೇ ಮುಂದುವರಿಸಿ, ಅಥವಾ ಅಂದರೆ ನಿಮ್ಮ ರೆಗ್ಯುಲರ್ ಕೆಮಿಕಲ್ ಇರುವಂಥ ಹೇರ್ ಡೈ ಏನಿದೆ ಅದನ್ನೇ ಮುಂದುವರಿಸಿ, ಏನೂ ಅಭ್ಯಂತರ ಇಲ್ಲ. ಆದರೆ ನಿಮಗೆ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ಯಾಕಂತಂದರೆ ರೆಗ್ಯುಲರ್ ಆಗಿ ಕೆಮಿಕಲ್ ಇರುವಂಥ ಹೇರ್ ಡೈನ ಉಪಯೋಗ ಮಾಡಿದರೆ ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ಅದು ನಮ್ಮ ಆರೋಗ್ಯದ ಮೇಲೆ ಹಾಳು ಅಥವಾ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಖಂಡಿತ ಬೀರುತ್ತೆ. ಅದರ ಬದಲಾಗಿ ನಮಗೆ ಸ್ವಲ್ಪ ಸ್ಲೋ ಪ್ರೊಸೆಸ್ ಆದರೂ ಅಡ್ಡಿ ಇಲ್ಲ, ನ್ಯಾಚುರಲ್ ಆಗಿರುವಂಥದ್ದು ಬೇಕು, ಬೆಸ್ಟ್ ರಿಸಲ್ಟ್ ಕೊಡಬೇಕು, ನಮ್ಮ ತಾಳ್ಮೆ ಇದನ್ನು ಮಾಡುವಂಥದ್ದು ಅನ್ನೋರಿಗೆ ಇದನ್ನ ನಾನು ರೆಕಮೆಂಡ್ ಮಾಡ್ತೇನೆ. ಇದು ಒಂದು ಈ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ರೆಡಿ ಟು ಯೂಸ್ ಹೆನ್ನ ಪೇಸ್ಟ್ ಏನಿದೆ, ಇದು ಒಂದು ಗ್ರೇ ಹೇರನ್ನು ಕವರೇಜ್ ಮಾಡುತ್ತೆ. ಆದರೆ ವಿತ್ ಒನ್ ಕಂಡೀಷನ್, ನಿಮಗೆ ಇದರಿಂದ ಜೆಟ್ ಬ್ಲ್ಯಾಕ್ ಅಥವಾ ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಬರಲ್ಲ. ಅದರ ಬದಲಾಗಿ ಡಾರ್ಕ್ ಬ್ರೌನ್ ಅಥವಾ ಒಂದು ಸ್ವಲ್ಪ ರೆಡ್ಡಿಶ್ ಟೋನ್ ಬರುತ್ತೆ. ನಿಮಗೆ ನಾನು ತೋರಿಸ್ತೀನಿ ನೋಡಿ. ನೆನ್ನೆ ಜಸ್ಟ್ ಹಾಕಿದೆ, ಇಲ್ಲೆಲ್ಲ ನಂದು ವೈಟ್ ಹೇರ್ಸ್ ಇದೆ, ಇಲ್ಲಿ ಹಾಕಿದೆ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಆದರೆ ಒಂದು ಸ್ವಲ್ಪ ತಲೆ ಕೂದಲು ಬ್ರೌನ್ ಆಗಿದೆ, ಈ ಕಲರ್ ಬರುತ್ತೆ. ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೇನೆ. ಇದು ಬೇಡ, ನನಗೆ ನ್ಯಾಚುರಲ್ ಆಗಿ ಬ್ಲ್ಯಾಕೇ ಬೇಕು ಅಂತಂದರೆ ಈ ಹೆನ್ನ ಪೇಸ್ಟ್ ನೆನ್ನೆ ಹಾಕಿದಲ್ವಾ, ಒಂದು 24 ಗಂಟೆ ಬಿಟ್ಟಾದ ನಂತರ ನಾನು ಇಂಡಿಗೋ ಪೌಡರ್ದು ಪೇಸ್ಟ್ ಇರುತ್ತೆ ಅದನ್ನ ಹಚ್ಕೊತೀನಿ. ಆವಾಗ ಇಲ್ಲೆಲ್ಲ ಹೇಗೆ ನ್ಯಾಚುರಲ್ ಬ್ಲ್ಯಾಕ್ ಇದೆ ಆ ಥರ ಬರುತ್ತೆ. ಸೊ ಕಂಪ್ಲೀಟಾಗಿ ನಾನು ನಿಮಗೆ ಏನೂ ಡೌಟ್ ಇಲ್ಲದೆ ಪೂರ್ತಿಯಾಗಿ ಇದನ್ನ ವಿವರಿಸ್ತಾ ಹೋಗ್ತೇನೆ. ಒಂದೇನು ಅಂತಂದರೆ, ನಿಮಗೆ ಸ್ವಲ್ಪ ಅಲ್ಲಲ್ಲಿ ತಲೆ ಕೂದಲು ಬೆಳ್ಳಗಾಗಿದೆ, ಕಾಯುವಂಥ ತಾಳ್ಮೆ ಇದೆ, 2 ದಿನ ಆದರೂ ತೊಂದರೆ ಇಲ್ಲ, ನಾವು ಪ್ರೊಸೆಸನ್ನು ಮಾಡ್ತೀವಿ ಅಂತಂದರೆ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಹೆನ್ನ ಪೇಸ್ಟನ್ನು ಉಪಯೋಗ ಮಾಡಿ. ಇದರಲ್ಲಿ 100% ಪ್ಯೂರ್ ಆಗಿರುವಂಥ ಬೆಸ್ಟ್ ಕ್ವಾಲಿಟಿಯ ಮದರಂಗಿ ಪೌಡರ್ನ ಉಪಯೋಗ ಮಾಡಿದ್ದಾರೆ. ಇದರ ಜೊತೆಗೆ ಇದು ಯಾಕೆ ತಲೆ ಕೂದಲಿಗೆ ತುಂಬ ಬೆಸ್ಟ್ ಅಂತಂದರೆ, ಇದರಲ್ಲಿ ನೆಲ್ಲಿಕಾಯಿ, ಆಮೇಲೆ ರೋಸ್ಮೇರಿ ಆಯಿಲ್ ಇರ್ಬೋದು, ಮತ್ತು ಇನ್ನೇನು ತುಂಬ ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ. ಶೀಕಾಕಾಯಿ, ಆಮ್ಲ ಅಂದರೆ ನೆಲ್ಲಿಕಾಯಿ, ಮಂಜಿಷ್ಟ, ರೋಸ್ಮೇರಿ, ಭೃಂಗರಾಜ್, ಬ್ಲ್ಯಾಕ್ ಟೀ ಅಂತಂದರೆ ನಿಮಗೆ ಡಾರ್ಕ್ ಶೇಡನ್ನು ಕೊಡುತ್ತೆ. ಮಿಕ್ಕಿದೆಲ್ಲದು ತಲೆ ಕೂದಲಿನ ಗ್ರೋತಿಗಿರ್ಬೋದು, ತಲೆ ಕೂದಲನ್ನು ಪೋಷಣೆ ಮಾಡಲಿಕ್ಕಿರ್ಬೋದು, ಉದುರೋದನ್ನು ತಡೆಗಟ್ಟಲಿಕ್ಕಿರ್ಬೋದು, ತಲೆ ಕೂದಲಿಗೆ ಅತ್ಯುತ್ತಮವಾಗಿರುವಂಥ ಕಂಡೀಷ್ನಿಂಗನ್ನು ಕೊಡೋದಕ್ಕೆ ಇರ್ಬೋದು, ತುಂಬ ಒಳ್ಳೆಯದು. ಆದ್ದರಿಂದ ತಲೆ ಕೂದಲು ಬೆಳ್ಳಗಾಗಿದೆ ಅಂತ ಮಾತ್ರ ಅಲ್ಲ, ರೆಗ್ಯುಲರ್ ಆಗಿ ಕೂಡ ನೀವು ಈ ಹೆನ್ನ ಪೇಸ್ಟನ್ನು ಬಳಸ್ಬೋದು. ತಲೆ ಕೂದಲು ಸೂಪರಾಗಿ, ಸ್ಟ್ರಾಂಗ್ ಆಗಿ, ಬ್ಯೂಟಿಫುಲ್ ಆಗಿ ಉಳಿಯುತ್ತೆ. ನಾನು ಇದನ್ನ ಉಪಯೋಗ ಮಾಡ್ತಾ ಇರೋದು ಬರೀ ಗ್ರೇ ಹೇರ್ ಕವರೇಜ್ಗಲ್ಲ. ಇದನ್ನ ನಾನು ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು 2 ಸರಿ ಆದರೂ ಹಾಕ್ತೀನಿ, ಅಥವಾ 2 ತಿಂಗಳಿಗೆ ಒಂದು 3 ಸರಿ ಆದರೂ ಹಾಕ್ತೀನಿ. ಯಾಕಂತಂದರೆ ಇದರಿಂದ ನನಗೆ ತಲೆ ಕೂದಲು ತುಂಬ ಸ್ಟಾಪ್ ಆಗುತ್ತೆ. ತಲೆ ಕೂದಲು ತುಂಬ ಸಾಫ್ಟ್ ಸಿಲ್ಕಿ ಅಂತ ಅನಿಸುತ್ತೆ, ಒಳ್ಳೆ ಕಂಡೀಷ್ನಿಂಗಲ್ಲಿ ಇರುತ್ತೆ. ಅಂದರೆ ತುಂಬ ರಫ್ ಆಗೋದು, ಫ್ರಿಜ್ ಆಗೋದು ಇದೆಲ್ಲ ಕಂಟ್ರೋಲ್ಗೆ ಬರುತ್ತೆ. ಉದುರೋದು ತುಂಬ ಕಮ್ಮಿ ಆಗುತ್ತೆ. ಸ್ನಾನ ಮಾಡುವ ತಲೆ ಕೂದಲು ತುಂಬ ಉದುರುತ್ತೆ. ಇದನ್ನ ನಾನು ಒಂದು ತಿಂಗಳಲ್ಲಿ ಅಥವಾ 2 ಸರಿ ಅಥವಾ 2 ತಿಂಗಳಿಗೆ ಒಂದು 3 ಸರಿ ಹಾಕಿದರೆ ತಲೆ ಕೂದಲು ಉದುರೋದು ಕೂಡ ನನಗೆ ತುಂಬ ಕಂಟ್ರೋಲ್ಗೆ ಬರುತ್ತೆ. ಗ್ರೇ ಕವರೇಜ್ ಮಾಡೋದು ಒಂದು ಬೆಸ್ಟ್ ಇರೋದು, ಅದಲ್ಲದ ಇಷ್ಟೆಲ್ಲ ಉಪಯೋಗ ಇದೆ. ಸ್ವಲ್ಪ ತಲೆ ಕೂದಲು ಬೆಳ್ಳಗಾಗಿದ್ರೆ ಈ ಹೆನ್ನ ಪೇಸ್ಟನ್ನು ಅಪ್ಲೈ ಮಾಡಿ ಜಸ್ಟ್ ನಿಮಗೆ ಡಾರ್ಕ್ ಬ್ರೌನ್ ಈ ಶೇಡ್ಗೆ ಬಿಟ್ಬಿಡ್ಬೋದು. ನೆಕ್ಸ್ಟ್ ನೀವು ಬ್ಲ್ಯಾಕ್ ಕಲರ್ ಮಾಡುವಂಥ ಅಥವಾ ಇಂಡಿಗೋ ಪೌಡರ್ ಹಾಕುವಂಥ ಅವಶ್ಯಕತೆ ಇಲ್ಲ. ನಾನು ಎಷ್ಟೊಂದು ಸರಿ ಏನು ಮಾಡ್ತೀನಿ ಅಂತಂದರೆ, ಲಾಸ್ಟ್ ಟೈಮ್ ಊರಿಗೆ ಹೋಗುವಾಗ ಕೂಡ ಅಷ್ಟೇ ಇದೇ ಹೆನ್ನ ಪೇಸ್ಟನ್ನು ಹಾಕೊಂಡು ಹೋಗಿರೋದು. ಅದು ಬಂದ ನಂತರ ಕೂಡ ಹೆನ್ನ ಪೇಸ್ಟನ್ನು ಅಷ್ಟರಲ್ಲೇ ಇದನ್ನೇ ಹೊರತು ನಾನು ಆಮೇಲೆ ಇಂಡಿಗೋ ಪೌಡರ್ ಹಾಕ್ಲಿಕ್ಕಂತಂದ್ರೆ ನಾನು ಜಾಸ್ತಿ ಏನಿಲ್ಲ, ಇಲ್ಲೆಲ್ಲ ಸ್ವಲ್ಪ ಬೆಳ್ಳಗಾಗಿದೆ. ಬಟ್ ಆ ಡಾರ್ಕ್ ಬ್ರೌನ್ ಶೇಡ್ ನನಗೆ ಇದೇನು ಕೊಡುತ್ತೆ ಅದು ಸಾಕು ಅಂತ ಅನಿಸುತ್ತೆ. ಬ್ಲ್ಯಾಕೇ ಬೇಕು ಅಂತ ಅನಿಸಿದಾಗ ಮಾತ್ರ 1-2 ತಿಂಗಳಿಗೆ ಒಂದ್ಸರಿ ನಾನು ಏನು ಮಾಡ್ತೀನಿ, ಇಂಡಿಗೋ ಪೌಡರ್ದು ಪೇಸ್ಟನ್ನು ಬಿಸಿ ನೀರಲ್ಲಿ ಕಲಿಸ್ಕೊಂಡು ಇದರ ಜೊತೆನೇ ಬರುತ್ತೆ. ಇದರದ್ದು ಲಿಂಕ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಡೈರೆಕ್ಟಾಗಿ ಆನ್ಲೈನಲ್ಲಿ ಬೈ ಮಾಡ್ಬೋದು.
ಇದು ಸಪ್ರೇಟಾಗೂ ಸಿಗುತ್ತೆ, ಇದ್ರ ಜೊತೆ ಇಂಡಿಗೋ ಪೌಡರ್ದು ಪೇಸ್ಟ್ ಕೂಡ ಸಿಗುತ್ತೆ. ನಿಮಗೆ ಡಾರ್ಕ್ ಅಥವಾ ಬ್ಲ್ಯಾಕ್ ಕಲರ್ ಬೇಕು ಅಂತಂದರೆ ಈ ಹೆನ್ನ ಪೇಸ್ಟನ್ನು ನೀವು ಅಪ್ಲೈ ಮಾಡುವಾಗ ತಲೆ ಕೂದಲಲ್ಲಿ ಒಂಚೂರು ಆಯಿಲ್ ಇರಬಾರ್ದು. ನೀವು ಇವತ್ತು ಸ್ನಾನ ಮಾಡಿದರೆ ನಾಳೆ ಇದನ್ನ ಹಚ್ಚಿ 1-2 ಗಂಟೆ ಬಿಟ್ಟು ತೊಳ್ಕೊಳ್ಳಿ. ಶಾಂಪು ಮತ್ತು ಕಂಡೀಷ್ನರ್ ಹಾಕೋಬೇಡಿ. ಅದಾದ ನಂತರ ಒಂದಿನ ಬಿಟ್ಟು ಡಾರ್ಕ್ ಬ್ಲ್ಯಾಕ್ ಬೇಕು ಅಂತಂದರೆ ಇದ್ರ ಜೊತೆಗೆ ನೀವು ಇಂಡಿಗೋ ಪೌಡರನ್ನು ಆರ್ಡರ್ ಮಾಡ್ಬೋದು. ಅದನ್ನ ಬಿಸಿನೀರಲ್ಲಿ ಕಲಸಿ 5 ನಿಮಿಷ ಬಿಟ್ಟು ತಲೆ ಕೂದಲಿಗೆ ಹಚ್ಚಿ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದರೆ ನೀವು ಒಂದು 24 ಅವರ್ಸಲ್ಲಿ ಜೆಟ್ ಬ್ಲ್ಯಾಕ್ ಕಲರ್ ಸಿಗುತ್ತೆ. ಹಾಕಿದ ತಕ್ಷಣ ನಿಮಗೆ ಅಷ್ಟೇನು ಡೀಪ್ ಅಂದರೆ ಆಗಿಲ್ಲ ಬ್ಲ್ಯಾಕ್ ಅಂತ ಅನ್ನಿಸ್ಬೋದು, ಆದರೆ ಅದು ಏರ್ ಜೊತೆ ಸೇರಿ ಇದೆಯಲ್ವ ಕಲರ್ ಆ್ಯಕ್ಟಿವೇಟ್ ಆಗಬೇಕು. ತಲೆ ಕೂದಲಿಗೆ ಹಾಕಿ 1 ಗಂಟೆ ಬಿಟ್ಟು ಸ್ನಾನ ಮಾಡಿದ ತಕ್ಷಣ ನಿಮಗೆ ಡಾರ್ಕ್ ಬ್ಲ್ಯಾಕ್ ಅನ್ನಿಸೋದಿರ್ಬೋದು, ಆದರೆ 24 ಅವರ್ಸ್ ಆದ ನಂತರ ಡಾರ್ಕ್ ಬ್ಲ್ಯಾಕ್ ಬರುತ್ತೆ. ಅದಾದ ನಂತರ ಎಣ್ಣೆ ಹಚ್ಚಿ ನೀವು ಕಂಡೀಷ್ನರ್ ಶಾಂಪು ಹಾಕಿ ತಲೆ ಸ್ನಾನ ಮಾಡ್ಬೋದು. ಇಂಡಿಗೋ ಪೌಡರ್ ಹಾಕಿ ಮೆಹಂದಿ ಹಾಕಿ ತಲೆ ಸ್ನಾನ ಮಾಡುವಾಗ ಖಾಲಿ ನೀರಲ್ಲಿ ತೊಳ್ಕೊಬೇಕು. ಯಾಕಂತಂದರೆ ಕಲರ್ ಅದು ಅಂದರೆ ಆ್ಯಕ್ಟಿವ್ ಆಗಿ ತಲೆ ಕೂದಲಿಗೆ ಸ್ಟಿಕ್ ಆಗಿ ನೀಟಾಗಿ ಉಳಿಬೇಕು ಅಂತಂದರೆ ನೀವು ತಲೆ ಸ್ನಾನ ಮಾಡುವಾಗ ಇಂಡಿಗೋ ಪೌಡರ್ದು ಪೇಸ್ಟ್ ಇರ್ಬೋದು, ಮೆಹಂದಿ ಪೌಡರ್ದು ಪೇಸ್ಟ್ ಇರ್ಬೋದು, ಅಥವಾ ಮೆಹಂದಿ ಪೇಸ್ಟ್ ಇರ್ಬೋದು ಹಾಕಿ ತಲೆ ಸ್ನಾನ ಮಾಡುವಾಗ ಸೋಪ್ ಅದು ಕಂಡೀಷ್ನರ್ ಬಳಸಬೇಡಿ. ತುಂಬ ಜನರಿಗೆ ರೈಟಾಗಿ ಯಾವ ಥರ ಉಪಯೋಗ ಮಾಡೋದು ಅಂದರೆ ಸರಿಯಾಗಿ ಯಾವ ಥರ ಬಳಕೆ ಮಾಡೋದು ಅನ್ನೋದು ಗೊತ್ತಿರಲ್ಲ. ಹೇಗೇಗೋ ಮಾಡಿ ರಿಸಲ್ಟ್ ಸಿಕ್ಕಿಲ್ಲ, ನೀವು ಸುಳ್ಳು ಹೇಳ್ತೀರಾ, ಅದೆಲ್ಲ ಹೇಳ್ತಾರೆ. ಸುಳ್ಳು ಹೇಳಿ ನನಗೇನೂ ಆಗಬೇಕಾಗಿದ್ದಿಲ್ಲ ಆಯಿತಾ. ಈ ಥರ ವಿಡಿಯೋ ಮಾಡಬೇಕು ಅಂತಂದರೂ ಕೂಡ ನನಗೂ ಗೊತ್ತಿರೋದಂದರೆ ಎಷ್ಟು ಜನ ಯಾವ ಥರದ ಕ್ವಶನ್ ಕೇಳ್ತಾರೆ, ಅದಕ್ಕೆ ನಾನು ಹೇಗೆ ಪ್ರಿಪೇರ್ ಆಗಿರಬೇಕು ಅಂತ ಅಂದ್ಬಿಟ್ಟು ತುಂಬ ರಿಸರ್ಚ್ ಮಾಡಿ ನಾನು ವಿಡಿಯೋಗಳನ್ನು ಮಾಡ್ತೀನಿ. ಯಾಕಂತಂದರೆ ನನ್ನದು ಪ್ರೊಫೆಷನ್ ಬಂದುಬಿಟ್ಟೆ ನಾನೊಬ್ಬಳು ರಿಸರ್ಚ್ ಅನಲಿಸ್ಟ್. 17 ವರ್ಷ ರಿಸರ್ಚ್ ಅನಲಿಸ್ಟ್ ಆಗಿ ಮೀಡಿಯಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಏನನ್ನಾದರೂ ನಾನು ನಿಮಗೆ ಹೇಳ್ತೀನಿ ಅಂತಂದರೆ ಸುಮ್ಮನೆ ನಾನು ಹೇಳಲ್ಲ, ರಿಸರ್ಚ್ ಮಾಡಿನೇ ನಾನು ಉಪಯೋಗ ಮಾಡಿ ಅಥವಾ ರಿಸರ್ಚ್ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ, ಒಳ್ಳೆಯದಾಗುತ್ತೆ ನನ್ನ ವ್ಯೂವರ್ಸ್ಗೆ ಅಂತ ಇದ್ದರೆ ಮಾತ್ರ ನಾನು ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ನೀವು ನನ್ನ ನಂಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು ಅಂದರೆ ನಿಮಗೆ ಫಸ್ಟೇ ಹೇಳಿದ್ದೇನೆ, ಹಾಕಿದ ತಕ್ಷಣ ಬ್ಲ್ಯಾಕ್ ಬೇಕು ಅಂತಂದರೆ ಕೆಮಿಕಲ್ ಹೇರ್ ಡೈ ಹಾಕ್ಕೊಳ್ಳಿ, ಯಾರು ಬೇಡ ಅನ್ನೋರಿಲ್ಲ. ಆರೋಗ್ಯ ಚೆನ್ನಾಗಿರಬೇಕು, ತಲೆ ಕೂದಲು ಚೆನ್ನಾಗಿರಬೇಕು, ನಮಗೆ ಸಮಾಧಾನ ಇದೆ, ಪೇಷನ್ಸ್ ಇದೆ ಅಂತ ಅಂದರೆ ಆರಾಮ್ಸೆ ಇದನ್ನ ಉಪಯೋಗ ಮಾಡಿ. ನಿಮ್ಮ ಹೆಲ್ತ್ಗೆ ಒಳ್ಳೆಯದು, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ನಿಮ್ಮ ತಲೆ ಕೂದಲಿಗೆ ಒಳ್ಳೆಯದು. ನಿಮ್ಮನ್ನು ಯಾರು ಕೂಡ ಇದನ್ನೇ ಬಳಸಿ ಅಂತ ಫೋರ್ಸ್ ಖಂಡಿತವಾಗ್ಲೂ ಮಾಡಲ್ಲ. ಇದರದ್ದು ಬೇಕಾದರೆ ರಿವ್ಯೂಸನ್ನು ನೀವು ನ್ಯಾಟ್ ಹ್ಯಾಬಿಟ್ ವೆಬ್ಸೈಟಲ್ಲಿ ಇರ್ಬೋದು ಅಥವಾ ಅಮೆಝಾನಲ್ಲಿರುತ್ತೆ, ನೈಕಾದಲ್ಲಿ ನಾನು ಎಲ್ಲ ಪ್ರಾಡಕ್ಟ್ಗಳನ್ನು ಕಾಸ್ಮೆಟಿಕ್ಸ್ ಅಥವಾ ಹೇರ್ ಕೇರ್ ಬ್ಯೂಟಿ ಕೇರ್ ಪ್ರಾಡಕ್ಟ್ಗಳನ್ನು ನೈಕಾದಲ್ಲಿ ಅಂದರೆ ಬೈ ಮಾಡ್ತೀನಿ. ಅವ್ರದ್ದು ಟ್ರಸ್ಟೆಡ್ ಇದೆ ಮತ್ತು ಸ್ವಲ್ಪ ನಿಮಗೆ ಅಂದರೆ ತುಂಬ ಒರಿಜಿನಲ್ ಪ್ರಾಡಕ್ಟೇ ಸಿಗುತ್ತೆ. ಕೆಲವೊಂದು ಸರಿ ಡೂಪ್ಲಿಕೇಟ್ ಪ್ರಾಡಕ್ಟ್ಗಳಿರುತ್ತೆ, ಆವಾಗ ನಾವು ಕೇರ್ಫುಲ್ ಆಗಿರುತ್ತೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಲಿಂಕ್ ಮಾಡೋದಿದ್ರು ಕೂಡ ಒಳ್ಳೆ ಆ್ಯಪ್ ಮತ್ತು ವೆಬ್ಸೈಟ್ ಅದನ್ನು ಅಷ್ಟೇ ಲಿಂಕ್ ಮಾಡಿರ್ತೀನಿ. ಬಟ್ ಈಗ ಏನಾದರೂ ನೀವು ಟ್ರೈ ಮಾಡ್ತೀರ ಫಸ್ಟ್ ಟೈಮ್ ಅಂತಂದರೆ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ. ಅದರೇನಂದರೆ ನಿಮಗೆ ಮುಂದೆ ಏನಾದರೂ ಒಂದು ಸ್ಕಿನ್ ಇರಿಟೇಷನ್ ಆಗುತ್ತೆ, ಅದೆಲ್ಲದನ್ನು ತಡೆಗಟ್ಟಬಹುದು. ಅಂದರೆ ನೀವು ಪ್ಯಾಚ್ ಟೆಸ್ಟ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್. ಅಂದರೆ ಕೈಗಿಲ್ಲ ಹಚ್ಚು, ಕಿವಿಲ್ಲ ಹಚ್ಚು, ಒಂದ್ಸರಿ ಒಂದು ಅರ್ಧ ಗಂಟೆ ಬಿಟ್ಟು ತೊಳ್ಕೊಂಡು ನೋಡುವಂಥದ್ದು. ಸೊ ಆ ಥರ ಉಪಯೋಗ ಮಾಡ್ಕೊಳ್ಳಿ. ಇದರಲ್ಲಿ ಕೂಡ ಉಪಯೋಗ ಮಾಡುವಂಥ ಇನ್ಸ್ಟ್ರಕ್ಷನನ್ನು ಕ್ಲೀನಾಗಿ ಬರ್ತಿದ್ದಾರೆ, ಅದನ್ನೆಲ್ಲ ಕ್ಲೀನಾಗಿ ಓದ್ಕೊಂಡು ನೀವು ಉಪಯೋಗ ಮಾಡ್ಕೊಳ್ಳಿ. ಲಾಂಗ್ ಟರ್ಮಲ್ಲಿ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಥವಾ ನ್ಯಾಚುರಲ್ ಹೇರ್ ಡೈನ ಉಪಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರೋದು ತಪ್ಪುತ್ತೆ, ನಾವು ಹೆಲ್ದಿಯಾಗಿ ಇರ್ಬೋದು, ಎಲ್ರಿಗೂ ಒಳ್ಳೆಯದು ಕೂಡ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನೇ ಡೌಟ್ ಇದ್ದರೂ ಕ್ವಶನ್ ಮಾಡಿ, ಬೇರೆ ಯಾವುದೇ ಪ್ರಾಡಕ್ಟ್ದು ರೆಕಮೆಂಡೇಷನ್ ಬೇಕು ಅಂತಂದರೂ ಕೂಡ ಮೆಸೇಜ್ ಮಾಡಿ. ಸೊ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡಿದ್ರೆ ನೋಡ್ಕೋಬೋದು. ಹಾಗೆಯೇ ತಲೆ ಕೂದಲಿಗೆ ಮೆಹಂದಿ ಹಚ್ತೀರಾ ಅಥವಾ ಹೇಡೆ ಹಾಕ್ತೀರಾ ಅಂತಂದರೆ ಕಂಪಲ್ಸರಿ ಕೈಗೆ ಗ್ಲೌಸ್ ಉಪಯೋಗ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈ ಎಲ್ಲ ಆರೆಂಜ್ ಕಲರ್ ಬರುತ್ತೆ. ಅಥವಾ ಇಂಡಿಗೋ ಪೌಡರ್ ಹಾಕಿದಾಗ ಅಂದರೆ ಕೈಯೆಲ್ಲ ಕಪ್ಪಾಗುತ್ತೆ. ಇದು ಈ ಮೆಹಂದಿ ಪೇಸ್ಟ್ ಇರ್ಬೋದು, ಇಂಡಿಗೋ ಪೌಡರ್ ಪೇಸ್ಟ್ ಇರ್ಬೋದು, ಒಂದ್ಸರಿ ತಲೆಗೆ ಹಚ್ಚಿದ ನಂತರ ನೀವು ಶವರ್ ಕ್ಯಾಪ್ ಬರುತ್ತಲ್ವ ಅದರಲ್ಲಿ ಕವರ್ ಮಾಡಿದರೆ ತುಂಬ ಬೇಗ ಕಲರ್ ತಲೆ ಕೂದಲಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಗಾಳಿ ತಾಗ್ದಾಗ ಏನಾಗುತ್ತೆ ಅಂತ ಅಂದರೆ ಆ ಕಲರ್ ಅಷ್ಟೊಂದು ಡಾರ್ಕಾಗಿ ಬರಲ್ಲ. ಅದರಿಂದ ಆದಷ್ಟು 1 ಗಂಟೆ ಇಟ್ಕೊತಿರೋ 2 ಗಂಟೆ ಇಟ್ಕೊತಿರೋ ಶವರ್ ಕ್ಯಾಪ್ ಹಾಕಿ ಅಥವಾ ಒಂದು ಪ್ಲಾಸ್ಟಿಕ್ ಕವರಿಂದ ತಲೆ ಕೂದಲನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಳಿ. ಪೇಸ್ಟ್ ಹಚ್ಚಿದಾದ ನಂತರ ಹಚ್ಚೋಕ್ಕಿಂತ ಮುಂಚೆ ಗ್ಲೌಸನ್ನು ಉಪಯೋಗ ಮಾಡಿ ಮುಖಕ್ಕೆಲ್ಲ ತಾಗದಾಗೆ ನೋಡ್ಕೊಳ್ಳಿ. ಸ್ಕಿನ್ ಅಂದರೆ ಇರಿಟೇಷನ್ ಶುರುವಾಗ್ಬೋದು ಅಥವಾ ಡಾರ್ಕ್ ಆಗ್ಬೋದು. ಸೊ ನೀಟಾಗಿ ಮಾಡಿ. ಅದು ಹೇಡೆ ಹಾಕುವಾಗ ಕೂಡ ಅಷ್ಟೇ ನೀವು ಏನು ಪ್ರಿಕಾಕ್ಷನ್ ತೊಗೊತೀರೋ ಅದೇ ಥರ ಇದನ್ನ ಹಾಕುವಾಗ ಕೂಡ ಅಷ್ಟೇ ಪ್ರಿಕಾಕ್ಷನ್ ತಗೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಎಲ್ರಿಗೂ ಶೇರ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.